ಹೊಸದಾಗಿ ಮದುವೆಯಾದಂತಹ ಸಮಯದಲ್ಲಿ ಗಂಡ ರಾತ್ರಿಯ ಸಮಯದಲ್ಲಿ ಮನೆಯಲ್ಲೇ ಇಲ್ಲ ಅಂದ್ರೆ ಹೆಂಡತಿ ಏನೆಲ್ಲ ಮಾಡುತ್ತಾಳೆ. ಒಬ್ಬ ಗಂಡು ಮದುವೆಯಾಗಲು ಏನೆಲ್ಲ ಸುಳ್ಳು ಹೇಳಿ ಮದುವೆಯಾಗುತ್ತಾನೆ, ಆ ನಂತರ ಏನೆಲ್ಲ ನಡೆಯುತ್ತದೆ ಅನ್ನುವುದಕ್ಕೆ ಈ ಒಂದು ಘಟನೆಯೇ ಸಾಕ್ಷಿಯಾಗಿದೆ. ಇಂತಹ ಘಟನೆಗಳು ಪ್ರತಿನಿತ್ಯ ನಮ್ಮ ದೇಶದಲ್ಲಿ ನಡೆಯುತ್ತಾನೆ ಇರುತ್ತವೆ. ಅಂತಹ ಒಂದು ಘಾತಕ ಘಟನೆ ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಮಾರ್ಟಿನ್ ಮೂಲತಃ ಕೊಚ್ಚಿಯವನು. ಬೆಂಗಳೂರಿನಲ್ಲಿ ಸುಮಾರು 7 ರಿಂದ 8 ವರ್ಷಗಳಿಂದ ಮುರುಗೇಶ್ ಪಾಳ್ಯದಲ್ಲಿ ತನ್ನಿಬ್ಬ ಸ್ನೇಹಿತರ ಜೊತೆ ಇದ್ದ. ಮಾರ್ಟಿನ್ ಮಂಗಳೂರಿನ ಒಂದು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ತನ್ನ ಇಂಜಿನಿಯರಿಂಗ್ ಮುಗಿಸದೆ ಕೆಟ್ಟ ಚಟಕ್ಕೆ ಬಿದ್ದು ಸ್ನೇಹಿತರ ಸಹವಾಸ ಮಾಡಿ ಬೆಂಗಳೂರು ಸೇರಿದ್ದ. ಬೆಂಗಳೂರಿನಿಂದ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗದೇ ಇದ್ದಾಗ ಎಷ್ಟೋ ಕಡೆ ಕೆಲಸಕ್ಕಾಗಿ ಹೋರಾಟ ನಡೆಸಿದ್ದಾನೆ. ಅಲ್ಲಿಯೂ ಅವನಿಗೆ ಕೆಲಸ ಸಿಕ್ಕಿಲ್ಲ. ಹೀಗಿದ್ದಾಗ ಕೆಲವು ಸ್ನೇಹಿತರ ಪರಿಚಯವಾಗುತ್ತದೆ. ಯಾವುದೋ ಒಂದು ಗಳಿಗೆಯಲ್ಲಿ ಅರ್ಜೆಂಟ್ ಆಗಿ ದುಡ್ಡು ಬೇಕಾಗಿತ್ತು. ಆಗ ಒಂದು ಮೊಬೈಲ್ ಅಂಗಡಿಯಲ್ಲಿ ಕಳ್ಳತನ ಮಾಡುತ್ತಾನೆ. ಮುಂದೆ ಇದನ್ನೇ ಮಾರಿ 12,000 ರೂಪಾಯಿ ಕೂಡ ಅವನಿಗೆ ಸಿಗುತ್ತದೆ. ಅಂದರೆ ಕೇವಲ ಅರ್ಧ ಗಂಟೆಯಲ್ಲಿ 12,000 ಕೈಗೆ ಸಿಕ್ಕಿದ್ದನ್ನು ನೋಡಿ ಇದನ್ನೇ ತನ್ನ ಮುಂದೆ ಪ್ರೊಫೆಷನ್ ಆಗಿ ಮಾಡಿಕೊಳ್ಳುತ್ತಾನೆ. ಹೀಗೆ ಕಂಡವರ ಮನೆ, ಕಂಡವರ ಜೇಬುಗಳು, ಕಂಡವರ ಅಂಗಡಿಗಳನ್ನ ಕದ್ದು ದುಡ್ಡು ಮಾಡಿಕೊಳ್ಳುತ್ತಾನೆ. ಆದ್ರೆ ಕೇರಳದಲ್ಲಿ ಇವನ ಮನೆಯವರಿಗಾಗಲಿ ಇವನ ಸ್ನೇಹಿತರಿಗಾಗಲಿ ಹಾಗೂ ಸಂಬಂಧಿಕರಿಗೆಲ್ಲ ತಾನು ಬೆಂಗಳೂರಿನಲ್ಲಿ ಒಂದು ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದಾನೆ ಎಂದು ಹೇಳಿಕೊಂಡಿದ್ದಾನೆ. ಮತ್ತೆ ಆಗಾಗ ಕೇರಳಕ್ಕೂ ಹೋಗುತ್ತಿದ್ದ. ಸ್ನೇಹಿತನ ಒಂದು ಕಾರನ್ನ ತೆಗೆದುಕೊಂಡು ಅವನ ತಂದೆ ತಾಯಿ ಹಾಗೂ ಸಂಬಂಧಿಕರಿಗೆ ಇವನು ಒಳ್ಳೆ ಕೆಲಸದಲ್ಲಿದ್ದಾನೆ ಎಂದು ಇದನ್ನೆಲ್ಲ ನೋಡಿ ನಂಬಿದ್ದರು. ಮಾರ್ಟಿನ್ಗೆ ಶೋಕಿಗಳು ಏನು ಕಡಿಮೆ ಇರಲಿಲ್ಲ. ಕದ್ದಂತಹ ಒಳ್ಳೆ ಮೊಬೈಲ್ಗಳು, ಲ್ಯಾಪ್ಟಾಪ್ಗಳು, ಸನ್ ಗ್ಲಾಸ್ಗಳು, ವಾಚ್ಗಳು ಪದೇ ಪದೇ ಬದಲಾಯಿಸುತ್ತಿದ್ದ. ಇದನ್ನು ಕಂಡು ಅವನ ಚಿಕ್ಕಪ್ಪ ಕೂಡ ತುಂಬಾ ಇಂಪ್ರೆಸ್ ಆಗಿದ್ದಾನೆ. ಒಳ್ಳೆಯ ಪ್ರೊಫೆಷನಲ್ ಇದ್ದಾನೆ, ಒಳ್ಳೆಯ ಸ್ಟೇಟಸ್ ನಲ್ಲಿದ್ದಾನೆ. ಇದೇ ಕಾರಣ ಅವನ ಚಿಕ್ಕಪ್ಪ ಒಂದು ಹುಡುಗಿಯನ್ನು ಹುಡುಕಲು ಪ್ರಾರಂಭಿಸುತ್ತಾನೆ. ಕೊನೆಗೆ ಕೊನ್ನೂರಿನಲ್ಲಿ ರೋಸಿ ಅನ್ನೋ ಹುಡುಗಿ ಇವನಿಗೆ ಇಷ್ಟವಾಗುತ್ತಾಳೆ. ಅವಳು ಕೂಡ ಇವನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗಳೂರಿನಲ್ಲಿ ಇರುತ್ತಾನೆ ಎಂದು ಇಮಿಡಿಯೇಟ್ ಆಗಿ ಒಪ್ಪಿಕೊಳ್ಳುತ್ತಾಳೆ. ಮುಂದೆ ಮದುವೆ ಮಾಡಿಕೊಂಡು ಅವಳನ್ನ ಮಾರಿಷಸ್ಗೂ ಹನಿಮೂನ್ಗೂ ಕೂಡ ಕರೆದುಕೊಂಡು ಹೋಗುತ್ತಾನೆ. ವಾಪಸ್ಸು ಬೆಂಗಳೂರಿಗೆ ಬಂದಾಗ ಇವನು ತನ್ನ ಹೆಂಡತಿಗೆ ತನಗೆ ನೈಟ್ ಡ್ಯೂಟಿ ಇರುತ್ತದೆ, ಹೀಗಾಗಿ ವಾರದಲ್ಲಿ 3 ದಿವಸ ಆಫೀಸಿಗೆ ಹೋಗಬೇಕಾಗುತ್ತದೆ ಎಂದು ಹೇಳುತ್ತಾನೆ. ಇರಬಹುದು ತನ್ನ ಗಂಡ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್, ನೈಟ್ ಡ್ಯೂಟಿ ಇರಬಹುದು ಎಂದು ರೋಸಿ ಕೂಡ ಒಪ್ಪಿಕೊಳ್ಳುತ್ತಾಳೆ. ಆದರೆ ಬರಬರುತ್ತಾ ಈ ನೈಟ್ ಡ್ಯೂಟಿ 3 ದಿವಸಗಳಿಂದ 7 ದಿವಸಕ್ಕೆ ಆಗುತ್ತದೆ ಎಂದು ಕೂಡ ಮಾರ್ಟಿನ್ ಹೇಳಿದ್ದಾನೆ. ಆದರೆ ಮಾರ್ಟಿನ್ ಪ್ರತಿ ರಾತ್ರಿ ಕಳ್ಳತನ ಮಾಡಲು ಮನೆಯಿಂದ ಹೊರಗೆ ಹೋಗುತ್ತಿರುವ ವಿಷಯ ರೋಸಿಗೆ ಗೊತ್ತೇ ಇರಲಿಲ್ಲ. ಕಾರಣ ಮನೆಯಿಂದ ಹೋಗುವಾಗ ಮಾರ್ಟಿನ್ ಲ್ಯಾಪ್ಟಾಪ್ ಬ್ಯಾಗ್ ಅನ್ನು ಎತ್ತುಕೊಂಡು ಹೋಗುತ್ತಿದ್ದ. ಇದನ್ನು ಕಂಡು ರೋಸಿ ನಿಜಕ್ಕೂ ಅವನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಎಂದು ಭರವಸೆ ಮಾಡಿದ್ದಳು. ಹೀಗೆ 4 ತಿಂಗಳ ಕಾಲ ಕಳೆಯುತ್ತದೆ. ಪ್ರತಿ ರಾತ್ರಿ ಮಾರ್ಟಿನ್ ಹೊರಗಡೆ ಹೋಗೋದ್ರಿಂದ ರೋಸಿಗೆ ತುಂಬಾನೇ ಬೇಜಾರಾಗುತ್ತಿತ್ತು. ಯಾಕಂದ್ರೆ ಮದುವೆಯಾದ ಹೊಸದಲ್ಲಿ ಒಂಟಿ ಹೆಣ್ಣು ರಾತ್ರಿಯನ್ನು ಕಳೆಯುವುದು ನಿಜಕ್ಕೂ ಬೇಜಾರಾಗುವಂತಹ ವಿಷಯ. ಅವಳಿಗೂ ತನ್ನ ಗಂಡನ ಸಖ್ಯ ಬೇಕೆಂದು ಬಯಸುತ್ತಿತ್ತು. ಕಾರಣ ಅವಳಿಗೆ ಕೇವಲ 22 ವರ್ಷ ಮಾತ್ರ. ಆ ಸಮಯದಲ್ಲಿ ಗಂಡ ದೂರಿದ್ದರೆ ಅವರ ವಿರಹದ ಪರಿಸ್ಥಿತಿ ಅವಳಿಗೆ ಗೊತ್ತು. ಈ ನಡುವೆ ಅವರ ಮನೆಯ ಪಕ್ಕ ವಿನೋದ್ ಅನ್ನುವ ಒಬ್ಬ ಬ್ಯಾಚುಲರ್ ಸೇರಿಕೊಳ್ಳುತ್ತಾನೆ. ಅವನು ಕೂಡ ಕೇರಳದಿಂದ ಬಂದಿದ್ದ. ವಿನೋದ್ ವೈಟ್ ಫೀಲ್ಡ್ ಹತ್ತಿರ ಇರುವ ಫೀನಿಕ್ಸ್ ಮಾಲ್ ನಲ್ಲಿ ಒಬ್ಬ ಮ್ಯಾನೇಜರ್ ಆಗಿದ್ದ. ನೋಡಲು ಕೂಡ ತುಂಬಾ ಹ್ಯಾಂಡ್ಸಮ್ ಆಗಿದ್ದ. ಮೊದಲು ಇಬ್ಬರು ಮಲಯಾಳಂ ಭಾಷೆಯಲ್ಲಿ ಮಾತನಾಡಿದ್ದಾರೆ. ದಿನದಿಂದ ದಿನಕ್ಕೆ ಇವರ ನಡುವೆ ಸ್ನೇಹ ಬೆಳೆದಿದೆ. ರೋಸಿಗೆ ಮದುವೆ ಆದ ನಂತರ ಗಂಡನ ಜೊತೆ ಸುಂದರವಾದ ರಾತ್ರಿಗಳನ್ನು ಯಾವತ್ತೂ ಕಳೆದೇ ಇರಲಿಲ್ಲ. ಕಾರಣ ಮಾರ್ಟಿನ್ ಯಾವತ್ತೂ ರಾತ್ರಿಯ ಸಮಯದಲ್ಲಿ ಮನೆಯಲ್ಲಿ ಇರುತ್ತಾನೆ ಇರಲಿಲ್ಲ. ಈ ನಡುವೆ ರೋಸಿ ಮತ್ತು ವಿನೋದ್ ನಡುವೆ ಸ್ನೇಹ ಮುಂದುವರೆದಿದೆ. ಆ ಸ್ನೇಹ ವಾಟ್ಸ್ಆಪ್ ಮೂಲಕ ಪ್ರೀತಿಗೂ ತಿರುಕಿದೆ. ಇಬ್ಬರು ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಕಳಿಸುವುದು, ಫೋಟೋಗಳನ್ನು ಕಳಿಸುವುದು, ರೊಮ್ಯಾಂಟಿಕ್ ಹಾಡುಗಳನ್ನ ಕಳಿಸುವುದು, ರೊಮ್ಯಾಂಟಿಕ್ ಜೋಕ್ಸ್ ಗಳನ್ನ ಕಳಿಸುವುದು ಮುಂದುವರೆದಿದೆ. ಈ ನಡುವೆ ವಿನೋದ್ಗೆ ಮದುವೆ ಕೂಡ ಫಿಕ್ಸ್ ಆಗಿದೆ. ಆದ್ರೆ ರೋಸಿಯ ಜೊತೆ ಅವನ ಚೆಲ್ಲಾಟ ಮುಂದೆ ಹೊರದಿತ್ತು. ವಿನೋದ್ ಮದುವೆ ಆದ ತಕ್ಷಣ ತಾನಿದ್ದ ರೂಮ್ ಅನ್ನ ಬಿಟ್ಟು ಇನ್ನೊಂದು ಮನೆಗೆ ಶಿಫ್ಟ್ ಆಗಿದ್ದಾನೆ. ಅಲ್ಲಿ ತನ್ನ ಹೆಂಡತಿ ಜೊತೆ ಸುಖಮಯವಾಗಿ ಜೀವನ ನಡೆಸುತ್ತಿದ್ದ. 6 ತಿಂಗಳ ನಂತರ ಅವಳ ಹೆಂಡತಿ ಗರ್ಭಿಣಿಯಾಗುತ್ತಾಳೆ. ಇದೇ ಕಾರಣ ಡೆಲಿವರಿಗೆ ಎಂದು ಅವಳನ್ನ
ವಿನೋದ್ ಕೇರಳಕ್ಕೆ ಕಳಿಸುತ್ತಾನೆ. ಆದ್ರೆ ವಿನೋದ್ಗೆ ರೋಸಿಯ ಮೇಲೆ ಮೋಹ ಕಡಿಮೆ ಆಗಿರಲಿಲ್ಲ. ಅವನಿಗೆ ಚೆನ್ನಾಗಿ ಗೊತ್ತಿತ್ತು, ರೋಸಿಯ ಗಂಡ ಮಾರ್ಟಿನ್ ರಾತ್ರಿಯ ಸಮಯದಲ್ಲಿ ಇರುತ್ತಿರಲಿಲ್ಲ. ಇದೇ ಕಾರಣ ಒಂದು ರಾತ್ರಿ ಅವನು ಹೋದ ಮೇಲೆ ಅವಳನ್ನ ತನ್ನ ಕಾರಿನಲ್ಲಿ ಕರೆದುಕೊಂಡು ಬಂದು ತನ್ನ ಮನೆಗೆ ಬರುತ್ತಾನೆ. ಹಾಗೂ ಇಬ್ಬರು ಚೆನ್ನಾಗಿ ತಿಂದು ಉಂಡು ಗಂಟಲು ಪೂರ್ತಿ ಕುಡಿದು ಇಬ್ಬರ ನಡುವೆ ಲೈಂಗಿಕ ಸಂಬಂಧವು ಏರ್ಪಡುತ್ತದೆ. ರೋಸಿಗೂ ಕೂಡ ಇದೇ ಬೇಕಿತ್ತು. ಮಾರ್ಟಿನ್ ನಿಂದ ಸಿಗದಂತಹ ಸುಖ ವಿನೋದ್ ಕೊಡುತ್ತಿದ್ದ. ಈ ರೀತಿ ವಿನೋದ್ ಹಾಗೂ ರೋಸಿಯ ನಡುವೆ ಮಾರ್ಟಿನ್ ಹೋದ ತಕ್ಷಣ ಇಬ್ಬರು ವಿನೋದನ ಮನೆಯಲ್ಲಿಯೇ ಚಕ್ಕಂದ ಆಡುತ್ತಿದ್ದರು. ವಿಚಿತ್ರ ನೋಡಿ, ಒಂದು ರಾತ್ರಿ ಮಾರ್ಟಿನ್ ಕಳ್ಳತನ ಮಾಡಲು ವಿನೋದ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾನೆ. ಅವನಿಗೆ ಆ ವಿನೋದ್ ಯಾರು ಗೊತ್ತಿಲ್ಲ. ಹೇಗೋ ಮಾಡಿ ವಿನೋದನ ಮನೆಯಲ್ಲಿ ಕಿಟಕಿಯಿಂದ ಎಂಟ್ರಿ ಕೊಡುತ್ತಾನೆ. ಬೆಡ್ರೂಮ್ ಹೊರಗಿನಿಂದ ಮುಚ್ಚಿತ್ತು. ಇದನ್ನೇ ನೋಡಿ ಮಾರ್ಟಿನ್ ಅಲ್ಲಿರುವ ಮೊಬೈಲ್ ಅನ್ನ, ಲ್ಯಾಪ್ಟಾಪ್ ಅನ್ನ ದೋಚಿಕೊಂಡು ಹೋಗಬೇಕೆಂದು ಪ್ಲಾನ್ ಮಾಡುತ್ತಾನೆ. ಒಂದು ಬ್ಯಾಗಿನಲ್ಲಿ ಲ್ಯಾಪ್ಟಾಪ್, ಬೆಲೆ ಬಾಳುವ ಮೊಬೈಲ್, ವಾಚುಗಳು ಹಾಕಿಕೊಂಡು ಇನ್ನೇನು ಮನೆಯಿಂದ ಹೊರಗೆ ಹೋಗಬೇಕೆನ್ನಷ್ಟರಲ್ಲಿ ಡೋರ್ ಪಕ್ಕ ಚಪ್ಪಲಿ ನೋಡುತ್ತಾನೆ. ಇದು ಇತ್ತೀಚೆಗೆ ತನ್ನ ಹೆಂಡತಿ ರೋಸಿಗೆ ತಂದುಕೊಟ್ಟಂತಹ ಬೆಲೆ ಬಾಳುವ ಚಪ್ಪಲಿಯಾಗಿತ್ತು. ಅಷ್ಟರೊಳಗೆ ಬೆಡ್ರೂಮ್ ನಿಂದ ಒಂದು ಹುಡುಗಿ ಹಾಗೂ ಹುಡುಗ ಜೋರಾಗಿ ನಗುತ್ತಿರುವ ಸದ್ದು ಕೇಳುತ್ತದೆ. ಮಾರ್ಟಿನ್ ಮೆಲ್ಲಗೆ ಡೋರ್ ಹತ್ತಿರ ಬಂದು ಬಾಗಿಲಿಗೆ ಕಿವಿ ಕೊಟ್ಟು ಆ ಧ್ವನಿಯನ್ನ ಕೇಳುತ್ತಾನೆ. ಆ ಧ್ವನಿ ಬೇರೆ ಯಾರದ್ದು ಅಲ್ಲ, ಅದು ಮಾರ್ಟಿನ್ನ ಹೆಂಡತಿ ರೋಸಿಯದಾಗಿತ್ತು. ಇದನ್ನು ಕೇಳಿ ಮಾರ್ಟಿನ್ಗೆ ಕಾಲ ಕೆಳಗೆ ಭೂಮಿಯೇ ಕುಸಿದ ಹಾಗೆ ಆಗುತ್ತದೆ. ಯಾವುದಕ್ಕೂ ಒಮ್ಮೆ ಕಣ್ಣಾರೆ ನೋಡಬೇಕೆಂದು ನಿರ್ಧರಿಸುತ್ತಾನೆ. ಮೆಲ್ಲಗೆ ಆ ಬೆಡ್ರೂಮ್ ನ ಡೋರ್ ಅನ್ನ ಓಪನ್ ಮಾಡುತ್ತಾನೆ. ಮೊಬೈಲ್ ನಿಂದ ಫೋಟೋ ತೆಗೆಯುತ್ತಾನೆ. ಹೌದು, ಅದು ಬೇರೆ ಯಾರೂ ಅಲ್ಲ, ಅವನ ಹೆಂಡತಿ ರೋಸಿಯಾಗಿದ್ದಳು. ಅಷ್ಟೊತ್ತಿಗೆ ಆ ಮನೆಯ ಹೊರಗಡೆ ಯಾರೋ ಜೋರಾಗಿ ಬಾಗಿಲನ್ನ ಹೊಡೆದ ಹಾಗೆ ಆಗುತ್ತದೆ. ಇನ್ನೇನು ಒಳಗಡೆಯಿಂದ ವಿನೋದ್ ಬರಬಹುದೆಂದು ಮಾರ್ಟಿನ್ ಅಲ್ಲಿಂದ ತಪ್ಪಿಸಿಕೊಳ್ಳಲು ಒಂದು ಕಿಟಕಿಯಿಂದ ಹಾರಲು ಪ್ರಯತ್ನ ಮಾಡುತ್ತಾನೆ. ಆದರೆ ನಿಜ ಹೇಳಬೇಕೆಂದ್ರೆ ಮಾರ್ಟಿನ್ಗಾಗಿ ಕೆಲವು ತಿಂಗಳಿಂದ ಪೊಲೀಸರು ಜಾಲ ಹಾಕಿದ್ದರು. ಅವನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯಬೇಕೆಂದು ನಿರ್ಧಾರ ಮಾಡಿದ್ದರು. ಇದೇ ಕಾರಣ ಅವನು ಅಲ್ಲಿಂದ ತಪ್ಪಿಸಿಕೊಳ್ಳಲು ಹೋಗಲು ಸಾಧ್ಯವೇ ಆಗುವುದಿಲ್ಲ. ಅವನು ಸಬ್ ಇನ್ಸ್ಪೆಕ್ಟರ್ ರಾಜಪ್ಪನ ಕೈಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾನೆ. ಅಷ್ಟೊತ್ತಿಗೆ ವಿನೋದ್ ಮನೆಯಿಂದ ಹೊರಗೆ ಬಂದು ನೋಡುತ್ತಾನೆ. ಎಲ್ಲಿ ನೋಡಿದರೂ ಪೊಲೀಸರು. ಯಾರೋ ತನ್ನ ಬಗ್ಗೆ ಹಾಗೂ ರೋಸಿಯ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿರಬೇಕು ಹೀಗೆಂದು ತಿಳಿದು ಗಾಬರಿಯಾಗುತ್ತಾನೆ. ಆದರೆ ಮನೆ ಹೊರಗೆ ಬಂದು ನೋಡಿದರೆ ಅಲ್ಲಿ ನಾಟಕ ಬೇರೆಯೇ ನಡೆದಿತ್ತು. ವಿನೋದ್ ಏನೂ ಗೊತ್ತಿಲ್ಲದ ಹಾಗೆ ಹೊರಗೆ ಬಂದು ಪೊಲೀಸರಿಗೆ ಕೇಳುತ್ತಾನೆ. ಆಗ ಪೊಲೀಸರು ಮಾರ್ಟಿನ್ ಬಗ್ಗೆ ಹೇಳುತ್ತಾರೆ. ವಿನೋದ್ ತಾನು ಬಚಾವಾದ ಎಂದು ನಿಟ್ಟುಸಿರು ಬಿಡುತ್ತಾನೆ. ಆದರೆ ನಡೆದ ಈ ವಿಷಯವನ್ನ ರೋಸಿಗೆ ಮುಂದೆ ಹೇಳುತ್ತಾನೆ. ರೋಸಿ ಈ ವಿಷಯ ಕೇಳಿ ಆಶ್ಚರ್ಯ ಪಡುತ್ತಾಳೆ. ಕಾರಣ ಅವಳಿಗೆ ಗೊತ್ತೇ ಇರಲಿಲ್ಲ ಅವಳ ಗಂಡ ಒಬ್ಬ ಕಳ್ಳ ಎಂದು. ಮಾರ್ಟಿನ್ ಅನ್ನ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ವಿಚಾರಣೆ ಮಾಡುತ್ತಾರೆ. ಮುಂದೆ ಮಾರ್ಟಿನ್ ತನ್ನೆಲ್ಲ ಸತ್ಯವನ್ನ ಬಿಚ್ಚಿಡುತ್ತಾನೆ. ತಾನು ಏನೆಲ್ಲ ಮಾಡಿದ್ದಾನೆ ಎನ್ನುವುದನ್ನ ಪೊಲೀಸರಿಗೆ ಹೇಳುತ್ತಾನೆ. ಆದರೆ ತನ್ನ ಹೆಂಡತಿ ತನಗೆ ಮೋಸ ಮಾಡಿದ್ದು ನಿಜಕ್ಕೂ ಅವನಿಗೆ ಅಚ್ಚರಿಯನ್ನು ಉಂಟು ಮಾಡುತ್ತದೆ. ರೋಸಿಗೂ ಕೂಡ ತನ್ನ ಗಂಡ ಒಬ್ಬ ಕಳ್ಳ ಎಂದು ಕೇಳಿ ದಿಗ್ಭ್ರಾಂತಳಾಗುತ್ತಾಳೆ. ನೋಡಿದಿರಾ ಸ್ನೇಹಿತರೆ, ಒಂದೇ ಕ್ಷಣದಲ್ಲಿ ಎರಡು ವಿಷಯಗಳು ಯಾವ ರೀತಿ ಬಹಿರಂಗವಾಯಿತು ಎನ್ನುವುದನ್ನ. ಸುಳ್ಳು ಯಾವತ್ತೂ ಒಂದು ದಿವಸ ಹೊರಗೆ ಬಂದೇ ಬರುತ್ತದೆ. ಆದ್ರೆ ಸುಳ್ಳು ಹೇಳವರೇ ಕಣ್ಣಾರೆ ತಮ್ಮ ನಿಜವನ್ನು ಕಂಡಿದ್ದು ವಿಚಿತ್ರನೇ ಸಹಿ. ಈ ಘಟನೆ ನಡೆದಿದ್ದು 2014 ಡಿಸೆಂಬರ್ 8ನೇ ತಾರೀಕು. ಮಾರ್ಟಿನ್ ಹಾಗೂ ರೋಸಿ ಮುಂದೆ ಒಬ್ಬರನ್ನೊಬ್ಬರಿಗೆ ಡೈವರ್ಸ್ ಫೈಲ್ ಮಾಡಿದ್ದಾರೆ. ಡೈವರ್ಸ್ ಕಾರಣ ಕೇಳಿದಾಗ ರೋಸಿ ನಡೆದ ವಿಚಾರವನ್ನೆಲ್ಲ ಸಂಪೂರ್ಣವಾಗಿ ಜಡ್ಜ್ ಮುಂದೆ ಹೇಳಿದ್ದಾರೆ. ಈಗ ಇಬ್ಬರು ಡೈವರ್ಸ್ ಆಗಿ ಬೇರೆ ಬೇರೆ ಮದುವೆಯನ್ನು ಕೂಡ ಆಗಿದ್ದಾರೆ. ಈ ಘಟನೆ ಮಲಯಾಳಂನ ಪ್ರಸಿದ್ಧ ಮ್ಯಾಗಝಿನ್ ವನಿತಾದಲ್ಲಿ ಪ್ರಕಟವಾಗಿತ್ತು. ಹೌದು ಸ್ನೇಹಿತರೆ, ನಾವು ಒಬ್ಬರನ್ನ ಮೋಸ ಮಾಡಿದರೆ ನಮಗೆ 100 ಜನ ಮೋಸ ಮಾಡಲು ಹುಟ್ಟುತ್ತಾರೆ ಅನ್ನುವುದೇ ಈ ಒಂದು ಘಟನೆಯ ತಾತ್ಪರ್ಯವಾಗಿದೆ. ಅದು ಗಂಡ ಹೆಂಡತಿ ಸಂಬಂಧದಲ್ಲಿ ಯಾರಿಗೂ ಕೂಡ ಮೋಸ ಮಾಡಬೇಡಿ, ದೇವರು ಮೇಲಿಂದ ಎಲ್ಲವನ್ನು ನೋಡುತ್ತಾನೆ ಅನ್ನುವುದಕ್ಕೆ ಈ ಘಟನೆಯೇ ಸಾಕ್ಷಿಯಾಗಿದೆ. ಇಂತಹ ಘಟನೆಗಳು ನಮ್ಮ ಸುತ್ತಮುತ್ತ ನಡೆಯುತ್ತವೆ. ಆದರೆ ಕೆಲವೊಂದು ಮಾತ್ರ ಕಣ್ಣಿಗೆ ಬೀಳುತ್ತವೆ ಹಾಗೂ ಈ ರೀತಿ ಜಗಜ್ಜಾಹೀರಾತವಾಗುತ್ತವೆ. ಈ ಭೂಮಿಯ ಮೇಲೆ ನಡೆಯುವ ಮೋಸಗಳ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಂತಹದೇ ಆಶ್ಚರ್ಯ ಹಾಗೂ ರೋಚಕ ಘಟನೆಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.